ಭಾರತೀಯ ಜನತಾ ಪಾರ್ಟಿ ಬಡಾಜೆ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ. ಕೇರಳ ತ್ರಿಸ್ತರ ಪಂಚಾಯತ್ ಚುನಾವಣೆಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತಿನ ಬಡಾಜೆ ವಾರ್ಡಿನಲ್ಲಿ ಗೆದ್ದ ನೂತನ ಸದಸ್ಯರನ್ನು ಅಭಿನಂದಿಸುವ ಕಾರ್ಯಕ್ರಮ ವೈಎಸ್ಪಿ ಮೈದಾನ ಬಡಾಜೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲೋಹಿತ್ ಕುಮಾರ್ ಬಡಾಜೆ ಅವರು ವಹಿಸಿದರು. ಕಾಸರಗೋಡು ಜಿಲ್ಲಾ ಬಿಜೆಪಿ ಅಧ್ಯಕ್ಷೆ ಅಶ್ವಿನಿ ಎಂಎಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವೇದಿಕೆಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಸ್ವೀಕರಿಸಿದ ಕೀರ್ತೇಶ್ವರ ವಾರ್ಡ್ ಸದಸ್ಯರಾದ ಶ್ರೀ ಪ್ರಕಾಶ್, ಬಡಾಜೆ ವಾರ್ಡ್ ಸದಸ್ಯೆ ಬೇಬಿಲತಾ, ಯಾದವ ಬಡಾಜೆ, ಮಂಜೇಶ್ವರ ಗ್ರಾಮ ಪಂಚಾಯತ್ 5ನೇ ವಾರ್ಡ್ ಸದಸ್ಯೆ ಶ್ರೀಮತಿ ಆಶಾಲತಾ, ಬಿಜೆಪಿ ಕುಂಜತ್ತೂರು ವಲಯ ಅಧ್ಯಕ್ಷ ರಾಜೇಶ್ ಮಜಲು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾಸರಗೋಡು ಬಿಜೆಪಿ ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್ ವಿಜೇತರಾದ ಅಭ್ಯರ್ಥಿಗಳನ್ನು ಶಾಲು ಹೊದಿಸಿ ಸನ್ಮಾನಿಸಿದರು. ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ಬಡಾಜೆಯಲ್ಲಿ ನಡೆದಿದೆ. ಆದುದರಿಂದಲೇ ಇನ್ನು ಮುಂದಿನ 5 ವರ್ಷ ಆಳ್ವಿಕೆ ಮಾಡಲು ಬಿಜೆಪಿಗೆ ಅವಕಾಶ ಸಿಕ್ಕಿದೆ. ಶ್ರೀಮತಿ ಬೇಬಿಲತಾ ಅವರ ನೇತೃತ್ವದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೆಯಲಿ, ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ನೀಡಲು ನಾನು ಸದಾ ಸಿದ್ಧ ಎಂದರು. ಕಳೆದ 4 ವರ್ಷದಿಂದ ಸತತವಾಗಿ ಈ ವಾರ್ಡನ್ನ ಬಿಜೆಪಿಗೆ ಮತ್ತೊಮ್ಮೆ ತಂದುಕೊಟ್ಟದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಗೆದ್ದು ಬಂದಂತ ಅಭ್ಯರ್ಥಿಗೂ ಕೂಡ ನಾನು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಕಳೆದ 5 ವರ್ಷದಲ್ಲಿ ನಡೆದಂತಹ ಪ್ರಗತಿ ಕೆಲಸಗಳ ಬಗ್ಗೆ ಇಲ್ಲಿ ಹೇಳಿದ್ರು. 2,69,00,000 ರೂಪಾಯಿಯ ಕೆಲಸಗಳು ಈ ವಾರ್ಡ್ನಲ್ಲಿ ನಡೆದಿದೆ. ನೀವೊಮ್ಮೆ ಆಲೋಚನೆ ಮಾಡಬೇಕು, 2,69,00,000 ಬರೀ ಒಂದು ವಾರ್ಡಲ್ಲಿ ಇಲ್ಲಿ ಪ್ರಗತಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಭಾರತೀಯ ಜನತಾ ಪಾರ್ಟಿ ವಾರ್ಡ್ ಆಗಿದ ಕಾರಣ ಮಾತ್ರ ಇದು ಸಾಧ್ಯ ಆಗಿರುವಂತದ್ದು. ಕಳೆದ 2014ರಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಬಂದ ನಂತರ ನಮ್ಮ ಭಾರತವನ್ನ ನವಭಾರತವಾಗಿ ಬದಲಾಯಿಸಬೇಕು ಅಂತ ಹೇಳಿ ಅದೆಷ್ಟೋ ಡೆವಲಪ್ಮೆಂಟ್ ಕಾರ್ಯಗಳನ್ನ ಮಾಡಿದ್ದಾರೆ. ಅದು ಕೊನೆಯ ವ್ಯಕ್ತಿಗೂ ಕೂಡ ಮನೆ ಸಿಗಬೇಕು, ಒಂದು ಕೊನೆಯ ವ್ಯಕ್ತಿ ಕೂಡ ಹಸಿವಿಂದ ಇರಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳು. ಅದೇ ರೀತಿ ನಮ್ಮ ಪಂಚಾಯತ್ಗಳಲ್ಲೂ ಕೂಡ ಅದೇ ಒಂದು ಮಾರ್ಗವನ್ನ ಇಟ್ಟುಕೊಂಡು ಯಾದವಣ್ಣ ಕಳೆದ 5 ವರ್ಷ ತಮ್ಮ ವಾರ್ಡ್ಗೋಸ್ಕರ ಸತತವಾಗಿ ಪ್ರಯತ್ನ ಪಟ್ಟು ವಾರ್ಡಿನ ಅಭಿವೃದ್ಧಿಗೋಸ್ಕರ ದುಡಿದಿದ್ದಾರೆ. ಬಳಿಕ ಬಡಾಜೆ ವಾರ್ಡ್ ಸಮಿತಿಯ ಹಾಗೂ ಬೂತ್ ಸಮಿತಿಯ ಪದಾಧಿಕಾರಿಗಳನ್ನು ಅಧಿಕೃತವಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಬಡಾಜೆ ವಾರ್ಡಿನಲ್ಲಿ ಬಿಜೆಪಿಯ ಗೆಲುವಿಗೆ ಕಳೆದ 20 ವರ್ಷಗಳಿಂದ ಕೆಲಸಗಳನ್ನು ಮಾಡುತ್ತಿರುವ ಸುರೇಶ್ ಮಂಜೇಶ್ವರ ಚೌಕಿ, ಯಾದವ ಬಡಾಜೆ ಹಾಗೂ SIR ಫಾರಂ ಫಿಲ್ಲಿಂಗ್ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕುಮಾರಿ ವಂದಿತಾ ಅವರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಕ್ಷದ ನೇತಾರರು, ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀ ಯಾದವ ಬಡಾಜೆ ಸ್ವಾಗತಿಸಿ ಶೈಲೇಶ್ ಸ್ಫೂರ್ತಿನಗರ ವಂದಿಸಿದರು.